ಮಾರಕ ರೋಗ ಕೋವಿಡ್ ಸಂಬಂಧಪಟ್ಟಾಗೆ ಸಂಪೂರ್ಣವಾಗಿ ನಿಗ್ರಹ ಮಾಡಬೇಕಾದ್ರೆ ಸರ್ವರಿಗೂ ಲಸಿಕೆ ಅತಿ ಅಗತ್ಯ. ಆದ ಕಾರಣ ಲಸಿಕೆ ಇದನ್ನು ಪ್ರಮಾಣ ಹೆಚ್ಚಿಸಬೇಕಂತೇಳಿ ಹಲವಾರು ಸಮಯ ನಮ್ಮ ಕೂಗಿದರೂ ಕೂಡ ಸಮರ್ಪಕವಾಗಿ ಇನ್ನೂ ಕೂಡ ಲಸಿಕೆಯನ್ನು ಮುಟ್ಟಿಸಿರುವುದು ಅತ್ಯಂತ ದುರಂತ. ಬಹುಶಃ ಇವತ್ತು ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇದನ್ನು ಮಾಡಿದರೆ ಅಲ್ಲಿಗೆ ಹೋಗಿ ಜನ ಮುಟ್ಲಿಕ್ಕೆ ಕಷ್ಟ ಆಗ್ತದೆ. ವಯಸ್ಸಿನವ್ರು ಹೋಗೋದಿಲ್ಲ, ಇನ್ನು ಹೋದರೆ ನಾವು ಅಲ್ಲಿ ಬಾಕಿ ಆಗಬೇಕಾ ಅಥವಾ ನಮಗೆ ಸಿಗ್ತದೆಲ್ಲ ಸಂಶಯದಿಂದ ಭಾಳಷ್ಟು ಹಿರಿಯರು ಬಂದು ವ್ಯಾಕ್ಸಿನೇಷನ್ಗೆ ಬರದಂಥ ಪರಿಸ್ಥಿತಿ ಇತ್ತು. ಅದರ ಕಾರಣ ಜನರ ಬಳಿ ಈಗ ನಾವು ಹೇಳಿದ್ದೇವೆ, ಪಲ್ಸ್ ಪೋಲಿಯೋವನ್ನು ನಾವು ಹೇಗೆ ಇವತ್ತು ವ್ಯಾಕ್ಸಿನೇಷನ್ ಕ್ಯಾಂಪನ್ನು ಮಾಡಿದ್ದೇವ, ಪಲ್ಸ್ ಪೋಲಿಯೋದ ಮಾದರಿ ರೀತಿಯಲ್ಲಿ ಮೈಕ್ರೋ ಲೆವೆಲಲ್ಲಿ ಲಸಿಕೆ ಯೋಜನೆಯನ್ನು ಹಮ್ಮಿಕೊಳ್ಬೇಕಂತೇಳಿ ಸ್ಪಷ್ಟವಾದ ಆದೇಶವನ್ನು ಮತ್ತು ಸಲಹೆ ಸೂಚನೆವೆಲ್ಲವೂ ಕೂಡ ವಿಧಾನಸಭೆಯಲ್ಲಿ ಮತ್ತು ಅಧಿಕಾರಿ ಕೊಟ್ಟಿದ್ದರೂ ಕೂಡ ಇನ್ನೂ ಕೂಡ ಅನುಷ್ಠಾನ ತರ್ತಿಲ್ಲ. ಇದೀಗ ನಾವು ಜನರ ಬಳಿಗೆ ಲಸಿಕೆ ತಗೋ ಸಂದರ್ಭದಲ್ಲಿ ಉಳ್ಳಾಲಪುರ ನಮ್ಮ ಆರೋಗ್ಯ ಕೇಂದ್ರ, ಉಳ್ಳಾಲ ನಗರಸಭೆ ಮತ್ತು ನಾನು ಮಾರ್ಗದರ್ಶನ ಕೊಟ್ಟು ಇವತ್ತು ಸ್ಥಳೀಯ ಮಟ್ಟ ಸಂಘ ಸಂಸ್ಥೆಗಳಲ್ಲಿ ನಾವು ಕಾರ್ಯಕ್ರಮ ವಿವಿಧ ಕಡೆ ಹಮ್ಮಿಕೊಳ್ತಿದ್ದೇವೆ. ಇವತ್ತು ನಾವು ನಮ್ಮ ಹಳೆ ಕಾಲದಲ್ಲಿ ಸಾಧಾರಣ ಕಳೆದ ಹಲವಾರು ವರ್ಷಗಳ ಸಕ್ರಿಯವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ತನ್ನದಾದ ವಿಶಿಷ್ಟ ಸೇವೆ ಮಾಡಿದ ನಮ್ಮೂರ ಧ್ವನಿ ಎಂಬ ಸಂಸ್ಥೆಯು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ನಗರಸಭೆ ಅದಕ್ಕೆ ಸಹಕಾರ ಕೊಟ್ಟು ಇಲ್ಲಿ ಈ ಒಂದು ಕ್ಯಾಂಪನ್ನು ಇವತ್ತು ಹಮ್ಮಿಕೊಂಡಿದ್ದು ಬಹುಶಃ ಭಾಳಷ್ಟು ಜನಸಾಮಾನ್ಯ ಹಿರಿಯರ ಕಿರಿಯರು ಇವತ್ತು ಬಂದಿದ್ದಾರೆ. ನಗರಸಭೆ ಹತ್ತಿರದಲ್ಲಿರುವಂಥ ಈ ಪ್ರದೇಶದಲ್ಲೇ ಎಷ್ಟು ಜನಸಂಖ್ಯೆ ಇನ್ನೂ ಕೂಡ ಪ್ರಥಮ ಡೋಸ್ ಕೊಡಲಿಲ್ಲ. ಆಗ ನಮ್ಮ ಈ ದೇಶದ ಗ್ರಾಮೀಣ ಮಟ್ಟದ ಜನರಲ್ಲಿ ಎಷ್ಟು ಕೊಟ್ಟಿರ್ಬೋದನ್ನು ನಾನು ಈ ಸರ್ಕಾರ ಆಲೋಚನೆ ಮಾಡಬೇಕು. ನಾನು ಸರ್ಕಾರ ಇವತ್ತು ಈ ಪ್ರದೇಶ ಮುಖ ಎಚ್ಚರಿಕೆಗೊಳಿಸ್ತೇನೆ. ಇದೇ ರೀತಿ ನೀವು ನಿರ್ಲಕ್ಷ್ಯ ವಹಿಸಿ ಸಮರ್ಪಕವಾಗಿ ಲಸಿಕೆಯನ್ನು ಮುಟ್ಟಿಸದಿದ್ದಲ್ಲಿ ಫಸ್ಟ್ ಡೋಸ್ ಕೊಡಲಿಕ್ಕೆ ಈ ದೇಶದಲ್ಲಿ 2 ವರ್ಷ ಬೇಕು. ಫಸ್ಟ್ ಡೋಸ್ ಕೊಡಲಿಕ್ಕೆ ಇದೇ ರೀತಿ ಹೋದರೆ ಸೆಕೆಂಡ್ ಡೋಸ್ ಕೊಡಲಿಕ್ಕೆ ಎಷ್ಟೋ ವರ್ಷ ಬೇಕು. ಈ ಮಧ್ಯೆ ಎಷ್ಟು 4 ನೆಲೆ 5 ನೆಲೆ ಬರ್ತದೆ ಯಾರಿಗೆ ಗೊತ್ತು. ಎಷ್ಟು ಜನ ಕಲ್ಕೊಂಡಿದ್ದೇವೆ, ಏನು ಕಷ್ಟ. ಇದನ್ನೆಲ್ಲ ಸರ್ಕಾರ ಯಾಕೆ ಕೂಡ ಏನು ನಿಭಾಯಿಸಲೇ ಆಗುವುದಿಲ್ಲ. ನಮ್ಗೆ ಕೂಡ ಆಶ್ಚರ್ಯ ಆಗಿದೆ. ಸಮರ್ಪಕವಾದ ಲಸಿಕೆನ ಆದೇಶ ಬೇಗ ಮುಟ್ಟಿಸಬೇಕಂತ ಹೇಳಿಕೊಂಡು ನಮ್ಮೂರ ಧ್ವನಿಯ ಅಧ್ಯಕ್ಷರು, ಸರ್ವ ಸದಸ್ಯರನ್ನು, ನಮ್ಮ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರುಗಳನ್ನು, ಆರೋಗ್ಯ ಇಲಾಖೆಯ ನಮ್ಮ ಎಲ್ಲ ಅಧಿಕಾರಿಗಳನ್ನು ಮತ್ತು ಈ ಕಾರ್ಯಕ್ರಮಕ್ಕೆ ಒಂದು ವಾಲಂಟಿಯರ್ ಆಗಿ ಸೇವೆ ನೀಡುತ್ತಿರುವ ಪ್ರತಿಯೊಬ್ಬ ಹಿತೈಷಿಗಳನ್ನು ನಾನು ಸರ್ವರ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಇವತ್ತು ಬಹುಶಃ 300ಕ್ಕಿಂತ ಅಧಿಕ ಡೋಸ್ ಇಲ್ಲಿ ಸಿಗ್ತದೆ. ಹೆಚ್ಚು ಅಪ್ಲಿಕೇಶನ್ ಇದ್ದರೆ ಮುಂದಿನ ದಿನದಲ್ಲಿ ಕೂಡ ಈ ರೀತಿಯ ಕ್ಯಾಂಪನ್ನು ಹಮ್ಮಿಕೊಳ್ಳಲು ನಾವು ಈಗ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಇಲಾಖೆ ಮೇಲೆ ಹಾಕಿ ಹೆಚ್ಚಿನ ಲಸಿಕೆಯನ್ನು ಮಂಗಳೂರು ಶಹರಕ್ಕೆ ತರಿಸಿಕೊಳ್ಳಿಕ್ಕೆ ನಮ್ಮೆಲ್ಲ ಪ್ರಯತ್ನವನ್ನು ಮಾಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಕೇಂದ್ರ ಮತ್ತು ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರ ಇದರ ವತಿಯಿಂದ ಮಂಗಳೂರು ಕ್ಷೇತ್ರ ಶಾಸಕರಾದ ಸನ್ಮಾನ್ಯ UT ಖಾದರ್ ಅವರ ಸಹಕಾರದೊಂದಿಗೆ ನಮ್ಮೂರ ಧ್ವನಿ ಅಲೇಕಲ ಸೇವಾ ಸಂಘದ ವತಿಯಿಂದ ಅವರ ಸಹಕಾರದೊಂದಿಗೆ ಅಲೇಕಲ ಮದನಿ ಕಾಲೇಜ್ ಮದನಿ ವಿದ್ಯಾಸಂಸ್ಥೆಯಲ್ಲಿ ಈ ದಿನ ಸರ್ಕಾರದ ವತಿಯಿಂದ ಲಸಿಕಾ ಕಾರ್ಯಕ್ರಮವನ್ನು ಕೋವಿಡ್ ಲಸಿಕಾ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಲು ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ನಮ್ಮೂರ ಧ್ವನಿ ಅಲೇಕಲ ಇದರ ಎಲ್ಲ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳಿಗೂ ಹಾಗೂ ಈ ಪ್ರದೇಶದ ಸ್ಥಳೀಯ ಕೌನ್ಸಿಲರ್, ಅದೇ ರೀತಿ ಹತ್ತಿರದ ನಮ್ಮ ಸ್ಥಳೀಯ ಕೌನ್ಸಿಲರ್ ಹಾಗೂ ಸಮುದಾಯ ಕೇಂದ್ರದ ಡಾಕ್ಟರ್ ಆದಂತಹ ವಿದ್ಯಾಸಾಗರ್ ಮತ್ತು ಅವರ ವೃಂದಕ್ಕೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ತನ್ನ ಕರ್ತವ್ಯವನ್ನು ಮಾಡಿದಂತಹ ಎಲ್ಲ ನಮ್ಮ ಆರೋಗ್ಯ ಕೇಂದ್ರದ ಸ್ಟಾಫ್ನವರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳು. ಥ್ಯಾಂಕ್ ಯು. ಈ ಒಂದು ವ್ಯಾಕ್ಸಿನೇಷನ್ ಕಾರ್ಯಕ್ರಮಕ್ಕೆ ನಮ್ಮ ವಿನಂತಿ ಮೇರೆಗೆ ನಮ್ಮ ಜಿಲ್ಲಾಡಳಿತ, ಅದೇ ರೀತಿ ಉಳ್ಳಾಲ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳ ಮತ್ತು ನಗರಸಭೆ ಸದಸ್ಯರಾದಂತಹ ಹಾಗೂ ಉಪಾಧ್ಯಕ್ಷರಾದಂತಹ ಅಯ್ಯೂಬ್ನವರ ಸಲಹೆ, ನಮಗೆ ಸೂಚನೆಗಳ ಮತ್ತು ನಮ್ಮ ಶಾಸಕರಾದಂತಹ UT ಖಾದರ್ ಅವರ ಸಹಕಾರದೊಂದಿಗೆ ನಮ್ಮೂರ ಧ್ವನಿ ವತಿಯಿಂದ ಅಲೇಕಲ ಮದನಿ ಜೂನಿಯರ್ ಕಾಲೇಜಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಮಗೆ ಸಾಧ್ಯವಾಯಿತು. ಇದಕ್ಕೆ ಸಹಕರಿಸಿದಂತಹ ಎಲ್ಲ ನಮ್ಮ ಮಿತ್ರವೃಂದ, ಶಾಸಕರು
ಅದೇ ರೀತಿಯಲ್ಲಿ ನಾಡಿನ ನಾಗರಿಕರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಎಲ್ಲ ರೀತಿಯಲ್ಲಿ ನಮಗೆ ಸಹಕರಿಸಿದ ಶಾಲಾ ಕಮಿಟಿ ವೃಂದದವರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಅವರನ್ನು ಅಭಿನಂದಿಸುತ್ತೇನೆ. ನಮಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.